ಕಾಸರಗೋಡು ಜಿಲ್ಲೆಯ ಅತ್ಯಂತ ಪುರಾತನ ಮನೆತನವಾದ ಯಣ್ಮಕಜೆ ಮನೆತನದ ಪ್ರಭಾವಶಾಲಿ ದೈವ ಪಿಲಿಚಾಂಡಿ ದೈವದ ನೇಮೋತ್ಸವಕ್ಕೆ ತನ್ನದೇ ಆದ ಮಹತ್ವವಿದೆ. ಸುಮಾರು 500 ವರ್ಷಗಳ ಇತಿಹಾಸವಿರುವ ಯಣ್ಮಕಜೆ ಮನೆತನ ಹಿಂದಿನಿಂದಲೂ ಧರ್ಮಚಾವಡಿ ಎನ್ನುವ ಹೆಸರಿನಲ್ಲಿ ಗುರುತಿಸಿಕೊಂಡಿತ್ತು. ಗ್ರಾಮದ ಜನರಿಗೆ ಯಾವುದೇ ಸಮಸ್ಯೆ ತೊಂದರೆಗಳಾದರೂ ಅವುಗಳು ಈ ಧರ್ಮಚಾವಡಿಯಲ್ಲಿ ಇತ್ಯರ್ಥವಾಗುತ್ತಿತ್ತು. ಇಲ್ಲಿನ ಪ್ರಧಾನ ದೈವ ಪಿಲಿಚಾಂಡಿ ಚಾವಡಿಯ ಮುಂದೆಯೇ ನ್ಯಾಯ ತೀರ್ಮಾನವಾಗುವ ಕಾರಣ ಎಲ್ಲರೂ ಈ ದೈವದ ಮೇಲಿನ ನಂಬಿಕೆಯಿಂದಲೇ ತೊಂದರೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುತ್ತಿದ್ದರು. ಇದು ತುಳುನಾಡಿನಲ್ಲಿ ಆರಾಧಿಸಿಕೊಂಡು ಬರುತ್ತಿರುವ ದೈವಗಳಲ್ಲಿ ಅತ್ಯಂತ ಪ್ರಭಾವಶಾಲಿ ದೈವವಾದ ಪಿಲಿಚಾಂಡಿ. ತುಳುವಿನಲ್ಲಿ ಪಿಲಿ ಎಂದರೆ ಹುಲಿ, ಚಾಂಡಿ ಎಂದರೆ ಚಾಮುಂಡಿ ಎನ್ನುವ ಅರ್ಥವಿದೆ. ಕಾಸರಗೋಡು ಜಿಲ್ಲೆಯ ಯಣ್ಮಕಜೆ ಮನೆತನದಲ್ಲಿ ಈ ದೈವಗಳನ್ನು ಅನಾದಿ ಕಾಲದಿಂದಲೂ ಆರಾಧಿಸಿಕೊಂಡು ಬರುತ್ತಿದ್ದಾರೆ. ಈ ದೈವದ ಮಹತ್ವದಿಂದಲೇ ಯಣ್ಮಕಜೆ ಮನೆತನದ ಹೆಸರನ್ನೇ ಇಲ್ಲಿನ ಗ್ರಾಮ ಪಂಚಾಯತ್ಗೂ ಇಡಲಾಗಿದ್ದು, ಪ್ರತಿ ವರ್ಷಕ್ಕೊಮ್ಮೆ ಇಲ್ಲಿನ ಗ್ರಾಮಸ್ಥರ ಕೂಡುವಿಕೆಯಲ್ಲಿ ದೈವದ ನೇಮೋತ್ಸವ ನಡೆಯುತ್ತದೆ. ಮುಳಿಹುಲ್ಲಿನ ಮೇಲ್ಛಾವಣಿಯ ದೈವಸ್ಥಾನದಲ್ಲಿ ಪಿಲಿಚಾಂಡಿ ದೈವವನ್ನು ಆರಾಧಿಸಿಕೊಂಡು ಬರುತ್ತಿದ್ರು. 1994ರಲ್ಲಿ ಈ ದೈವಸ್ಥಾನಕ್ಕೆ ಬೆಂಕಿಯ ಚೆಂಡೊಂದು ಬಿದ್ದು ಇಡೀ ದೈವಸ್ಥಾನವೇ ಭಸ್ಮವಾಗಿ ಹೋಗಿತ್ತು. ಬಳಿಕ ಆರಾಧನೆ ಇಲ್ಲದ ಕಾರಣ ಗ್ರಾಮದ ಜನ ಹಲವು ಸಂಕಷ್ಟಗಳನ್ನು ಅನುಭವಿಸಿದ್ರು. ಆ ಬಳಿಕ ಅನಿವಾಸಿ ಭಾರತೀಯರಾದ ಯಣ್ಮಕಜೆ ಮನೆತನದ ಸುಧೀರ್ ಕುಮಾರ್ ಶೆಟ್ಟಿ ಈ ದೈವಸ್ಥಾನದ ಸಂಪೂರ್ಣ ಜೀರ್ಣೋದ್ಧಾರದ ಜವಾಬ್ದಾರಿಯನ್ನು ಹೊತ್ತು ಹಿಂದಿನ ಸ್ಥಳದಲ್ಲೇ ಹೊಸ ದೈವಸ್ಥಾನವನ್ನು ಕಟ್ಟಿ 2004ಕ್ಕೆ ದೈವಕ್ಕೆ ಸಮರ್ಪಿಸಿದ್ರು. ಆ ಬಳಿಕ ಇಲ್ಲಿನವರೆಗೂ ಇಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ಪಿಲಿಚಾಂಡಿ ದೈವದ ನೇಮೋತ್ಸವ ನಡೆದುಕೊಂಡು ಬರುತ್ತಿದ್ದು, ಸಾವಿರ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿದ್ದಾರೆ. ವರ್ಷಕ್ಕೆ ಒಂದು ಬಾರಿ ಭತ್ತದ ನಾಟಿ ಮಾಡುವ ಗದ್ದೆಯಲ್ಲಿ ಈ ದೈವದ ನರ್ತನ ಸೇವೆ ನಡೆಯುತ್ತದೆ. ಅದರಲ್ಲೂ ಈ ದೈವವನ್ನು ಹುಲಿಯಾಕಾರದ ರಥದಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಎಳೆಯುವುದು ಇಲ್ಲಿನ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಈ ದೈವದ ಮೇಲಿನ ಅಪಾರ ಭಕ್ತಿ ಗೌರವದ ಕಾರಣಕ್ಕಾಗಿಯೇ ಉರಿ ಬಿಸಿಲಿನಲ್ಲೂ ಈ ದೈವದ ನರ್ತನ ಸೇವೆಯಲ್ಲಿ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಸೇರುತ್ತಾರೆ. ಕಾಲಘಟ್ಟದಲ್ಲಿ ಬಹಳ ವಿಜೃಂಭಣೆಯಿಂದ ಇದ್ದು ಅನಂತರ ಒಂದು ಸ್ವಲ್ಪ ಭೌತಿಕ ಇದಕ್ಕೆ ಸ್ವಲ್ಪ ಕುಂದು ಬಂದರೂ ಕೂಡ ಆರಾಧನಾ ಇದಕ್ಕೇನು ಕೊರತೆ ಆಗಲಿಲ್ಲ. ಆದರೆ ಭೌತಿಕವಾಗಿ ಕಟ್ಟಡಗಳು ಬೆಂಕಿಗೆ ಆಹುತಿಯಾದದ್ದು, ಅನಂತರ ಶಿಥಿಲತ್ವಕ್ಕೆ ಬಂದರೆ ಪುನಃ ಅದು ಅದೇ ರೀತಿಯಲ್ಲಿ ರಾಜವೈಭವದಲ್ಲಿ ಪುನಃ ನಿರ್ಮಾಣಗೊಂಡು ಈಗ ಎಲ್ಲರನ್ನೂ ಕೂಡ ಆಕರ್ಷಿಸುವಂತಹ ಒಂದು ಭಕ್ತಿ ಸಾಂದ್ರತೆ ಇರುವಂತಹ ಪ್ರದೇಶ. ನಮಗೆಲ್ಲ ಈ ಪ್ರದೇಶದಲ್ಲಿ ವೈಯಕ್ತಿಕವಾಗಿ ನಾನು ಕೂಡ ಇದೇ ಪ್ರದೇಶದಲ್ಲಿ ಹುಟ್ಟಿ ಬೆಳೆದವಳು. ನಮಗೆಲ್ಲರಿಗೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತಹ ಒಂದು ತರವಾಡು ಮನೆ ಇದು. ಕಾಸರಗೋಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರಾಧಿಸಲ್ಪಡುವ ಪ್ರಧಾನ ದೈವಗಳಲ್ಲಿ ಪಿಲಿಚಾಂಡಿಯೂ ಒಂದಾಗಿದ್ದು, ಹುಲಿಯಂತೆ ನರ್ತನ ಮಾಡುವ ಈ ದೈವ ನಂಬಿದವರಿಗೆ ಇಂಬು ಕೊಡುತ್ತದೆ ಎನ್ನುವ ಬಲವಾದ ನಂಬಿಕೆ ಭಕ್ತರಲ್ಲಿದೆ. ಅನೀಶ್, V4 ನ್ಯೂಸ್, ಪುತ್ತೂರು. ಕಳೆದ 20 ವರ್ಷಗಳಿಂದ ಸಿಲ್ಕ್ ಸಾರಿ ಮತ್ತು ರೆಡಿಮೇಡ್ ಬಟ್ಟೆಗಳಲ್ಲಿ ವಿಶ್ವಾಸ ಗಳಿಸಿರುವ MPS ಸಿಲ್ಕ್ಸ್ ನಲ್ಲಿ ಇದೀಗ ಬೃಹತ್ ಮಾನ್ಸೂನ್ ಸೇಲ್ ಪ್ರಾರಂಭ. ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಉಡುಪುಗಳ ಮೇಲೆ ವಿಶೇಷ ರಿಯಾಯಿತಿ ಹಾಗೂ ಒಂದು ಕೊಂಡರೆ ಒಂದು ಉಚಿತ. ನಮ್ಮಲ್ಲಿ ಎಲ್ಲಾ ರೀತಿಯ ಮಹಿಳೆಯರ, ಪುರುಷರ ಮತ್ತು ಮಕ್ಕಳ ವಿವಿಧ ವಿನ್ಯಾಸದ ಉಡುಪುಗಳು ಲಭ್ಯವಿದೆ. ಸೂರತ್ ಸೀರೆ, ಫ್ಯಾನ್ಸಿ ಮತ್ತು ಕಾಟನ್ ಸೀರೆ, ಕಾಟನ್ ಸಿಲ್ಕ್ ಸೀರೆ, ಕಾಂಜೀವರಂ ಸಿಲ್ಕ್, ರೇಷ್ಮೆ ಸೀರೆ, ಸಾಫ್ಟ್ ಸಿಲ್ಕ್ ಸೀರೆ, ಕಾಟನ್ ಚೂಡಿ, ಬ್ರಾಂಡೆಡ್ ಲೆಗಿಂಗ್ಸ್, ಲಾಂಗ್ ಟಾಪ್, ಕಾಟನ್ ಕುರ್ತಿ, ಕ್ಯಾಶುವಲ್ ಶರ್ಟ್, ಬ್ರಾಂಡೆಡ್ ಶರ್ಟ್, ಜೀನ್ಸ್ ಪ್ಯಾಂಟ್, ಬ್ರಾಂಡೆಡ್ ಪ್ಯಾಂಟ್ ಲಭ್ಯವಿದ್ದು ಆದಿತ್ಯವಾರವೂ ನಮ್ಮ ಮಳಿಗೆ ತೆರೆದಿರುತ್ತದೆ. ಮಾನ್ಸೂನ್ ಸೇಲ್ನ ವಿಶೇಷ ಆಫರ್ ನಿಮಗಾಗಿ. ಇಂದೇ ಭೇಟಿ ಕೊಡಿ. MP ಸಿಲ್ಕ್, ಟೌನ್ ಹಾಲ್ ಎದುರು, ಹಂಪನಕಟ್ಟೆ, ಮಂಗಳೂರು. ಮೊಬೈಲ್ 9845735620.